ಕೊರೋನಾ ಸಂಕಷ್ಟದ ಮಧ್ಯೆಯೂ ಸರ್ಕಾರದ ಮಾರ್ಗಸೂಚಿಯಂತೆ ಹೆಜಮಾಡಿ ಬಿಲ್ಲವರ ಸಂಘದ ಅಧೀನದ ಶ್ರೀ ಬ್ರಹ್ಮ ಬೈದರ್ಕಳ ಗರುಡಿಯಲ್ಲಿ ವಾರ್ಷಿಕ ಬೈದರ್ಕಳ ನೇಮೋತ್ಸವವು ಅದ್ದೂರಿಯಾಗಿ ನಡೆಯಿತು. ಈ ಬಗ್ಗೆ ಮಾಹಿತಿ ನೀಡಿದ ಧಾರ್ಮಿಕ ಸಂಸ್ಥೆಯ ಅಧ್ಯಕ್ಷ ಲೋಕೇಶ್ ಅಮೀನ್ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಬೈದರ್ಕಳ ವಾರ್ಷಿಕ ಕಾರ್ಯಕ್ರಮ ನಡೆಸುವುದಾಗಿ ಸಮಿತಿಯು ನಿರ್ಣಯಿಸಿದ್ದು, ಕೋವಿಡ್ ಸಂಕಷ್ಟದಿಂದಾಗಿ ಸರ್ಕಾರ ಹೊರಡಿಸಿದ ಸೂಚನೆಯ ಎಲ್ಲ ನಿಯಮಗಳನ್ನು ಅಳವಡಿಸಿಕೊಂಡು ಬಹಳ ಅದ್ದೂರಿಯಾಗಿ ಬೈದರ್ಕಳ ನೇಮೋತ್ಸವ ನಡೆಯುತ್ತಿದ್ದು, ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ಗ್ರಾಮ ಸಹಿತ ಸುತ್ತಲ ಗ್ರಾಮಗಳಿಂದ ಸಹಸ್ರಾರು ಮಂದಿ ಭಕ್ತಾದಿಗಳು ಆಗಮಿಸಿ ಶ್ರೀ ಬ್ರಹ್ಮ ಬೈದರ್ಕಳ ಕೃಪೆಗೆ ಪಾತ್ರರಾಗಿದ್ದು, ಶ್ರೀ ಕ್ಷೇತ್ರದಲ್ಲಿ ಮಧ್ಯಾಹ್ನ ಹಾಗೂ ರಾತ್ರಿ ನಡೆದ ಸಾರ್ವಜನಿಕ ಅನ್ನಪ್ರಸಾದವನ್ನು ಸಹಸ್ರಾರು ಭಕ್ತಾದಿಗಳು ಸ್ವೀಕರಿಸಿದ್ದಾರೆ ಎಂದು ಹೇಳಿದರು. ಬ್ರಹ್ಮ ಬೈದರ್ಕಳ ಮಾಡಿ ಇದರ ವಾರ್ಷಿಕ ನೇಮೋತ್ಸವವು ತಾರೀಕು 5ರಿಂದ 8ರವರೆಗೆ ಈ ಕಾರ್ಯಕ್ರಮವು ನಿರಂತರವಾಗಿ ಈ ಜಾಗದಲ್ಲಿ ಈ ಸರ್ಕಾರದ ಒಂದು ನಿಯಮದ ಕೋವಿಡ್ನ ನಿಯಮವನ್ನು ಉಲ್ಲಂಘನೆಯನ್ನು ಮಾಡದೆ ನಾವು ಆ ಕಾರ್ಯಕ್ರಮವನ್ನು 10 ಗಂಟೆಯ ಮೊದಲೇ ಮುಗಿಸುವ ನಿರ್ಬಂಧ ಹಾಕಿಕೊಂಡು ಈ 5 ತಾರೀಕಿಗೆ ಗಡಿ ಪ್ರವೇಶ, ಆಗ 6 ತಾರೀಕಿಗೆ ಅಗಿಲು ನೈವೇದ್ಯ ಸೇವೆ, 7 ತಾರೀಕಿಗೆ ಬೈದರ್ಕಳ ನೇಮೋತ್ಸವ ಈಗಾಗಲೇ ನಡೆಯುತ್ತಿದೆ. ಹಾಗೆ 8 ತಾರೀಕಿಗೆ ಬೆಳಿಗ್ಗೆ ಮಹೇಂದರ ನೇಮೋತ್ಸವವನ್ನು ನಾವು ಯಾವುದೇ ಒಂದು ಸರ್ಕಾರದ ನಿಯಮವನ್ನು ಉಲ್ಲಂಘನೆ ಮಾಡದೆ ಸರ್ಕಾರ ನಮಗೆ 10 ಗಂಟೆ ಒಳಗೆ ಈ ಕಾರ್ಯಕ್ರಮವನ್ನು ಮುಗಿಸಬೇಕೆಂದು ನಿಗದಿಗೊಳಿಸಿದ ಇದರಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮುಗಿಸಿ ಕೊಡ್ತೇವೆ ಎಂದು ನಾವು ಕೇಳಿಕೊಳ್ಳುತ್ತೇವೆ. ಯಜಮಾಡಿ ಬ್ರಹ್ಮ ಬೈದರ್ಕಳ ಗರಡಿ ರೇವಾಷ್ಟ ಮುಂಬೈ ಮಹಿಳಾ ಮಂಡಳಿ ಗೋವಾಹಿನಿ ಘಟಕ ಯಜಮಾಡಿ ಇದರ ವತಿಯಿಂದ ಈ ನೇಮೋತ್ಸವವು ಒಳ್ಳೆಯ ರೀತಿಯಲ್ಲಿ ಜರುಗಿ ಸಾರ್ವಜನಿಕರ ಎಲ್ಲರ ಸಹಕಾರದಲ್ಲಿ ಈ ನೇಮೋತ್ಸವವು ವಿಜೃಂಭಣೆ ರೀತಿಯಲ್ಲಿ ಜರುಗಿ ಎಂದು ಗರುಡಿಯಲ್ಲಿ ಮಕ್ಕಳ ಹರಕೆಯ ರೂಪದಲ್ಲಿ ನಡೆಯುವ ವಿಶೇಷ ಸೇವೆ ಕಂಚಿಲು ಸೇವೆಯಲ್ಲಿ ಪುಟಾಣಿಗಳು ಪಾಲ್ಗೊಂಡಿದ್ದರು. 70 ದಶಕಗಳ ಸಾರ್ಥಕ ಸೇವೆಗೈದ ಅತ್ಯುತ್ತಮ ಗುಣಮಟ್ಟ ಮಿತದರದ ವಿಶ್ವಾಸನೀಯ ಜವಳಿ ಮಳಿಗೆ ನೂತನ್ ಕ್ಲೋತ್ ಸೆಂಟರ್ ಮಡತ್ಯಾರು. ಆಧುನಿಕ ಶೈಲಿಯ ಮದುವೆ ಸೀರೆಗಳು, ಅಂದದ ಮಗುವಿಗೆ ಸುಂದರವಾದ ಸೀತ ಉಡುಪುಗಳು, ನಿತ್ಯೋಪಯೋಗಿ ಹಾಗೂ ಧಾರ್ಮಿಕ ಆಚರಣೆಗೆ ಅವಶ್ಯ ಸಾಂಪ್ರದಾಯಿಕ ಬಟ್ಟೆ ಬರೆಗಳು, ಬೆಡ್ಶೀಟ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್, ಬ್ಲೌಸ್ ಮೆಟೀರಿಯಲ್ಸ್, ಪ್ರತಿಷ್ಠಿತ ಕಂಪನಿಗಳ ಸೂಟಿಂಗ್ ಮತ್ತು ಶರ್ಟಿಂಗ್, ಶೆರ್ವಾನಿ, ಕುರ್ತಾ, ಬ್ಲೇಸರ್ಸ್, ಇಂಡೋ ವೆಸ್ಟರ್ನ್ ಪಾರ್ಟಿ ವೇರ್ ಡ್ರೆಸ್ಗಳು ಹಾಗೂ ಸೂಟ್ ಕೇಸ್, ಕೊಡೆ, ಪೇಟ, ಕರ್ಟನ್ ಮೆಟೀರಿಯಲ್ಸ್ ಎಲ್ಲವೂ ಒಂದೇ ಸೂರಿನಡಿಯಲ್ಲಿ 25,000 ಚದರ ಅಡಿ ವಿಸ್ತೀರ್ಣದ 3 ಅಂತಸ್ತಿನ ವಿಶಾಲವಾದ ಸಂಪೂರ್ಣ ಕುಟುಂಬದ ವಸ್ತ್ರ ಮಳಿಗೆ. ಇಂದೇ ಭೇಟಿ ಕೊಡಿ. ನೂತನ್ ಕ್ಲೋತ್ ಸೆಂಟರ್ ಮಡಂತ್ಯಾರು. ನಮ್ಮ ಮಳಿಗೆ ಆದಿತ್ಯವಾರವೂ ತೆರೆದಿರುತ್ತದೆ.